ತಮ್ಮ ಮೂಲಕ ಹೇಳ್ತೀನಿ, ಯಶ್ಪಾಲ್ ಸುವರ್ಣ ಅವರ ಸದಸ್ಯರನ್ನು ರದ್ದು ಮಾಡಬೇಕು, ಅವರ ಮೇಲೆ ಕಠಿಣ ಕ್ರಮಗಳನ್ನು ಬಂಧಿಸಬೇಕು ಅಂತ ಹೇಳಿ ನಾನು ತಮ್ಮ ಮೂಲಕ ವಿನಂತಿ ಮಾಡಿಕೊಳ್ತೇನೆ. ನಮಸ್ಕಾರ. ಸ್ನೇಹಿತರೆ, ಮಾಜಿ ಸಚಿವರು ಪಕ್ಷದ ಹಿರಿಯ ನಾಯಕರಾದ ಶ್ರೀ ಬಿ ರಮಾನಾಥ್ ರೈ ಅವರು ಕರೆದ ಈ ಪತ್ರಿಕಾಗೋಷ್ಠಿಗೆ ಆಗಮಿಸಿರುವಂತಹ ಎಲ್ಲ ಪತ್ರಿಕಾ ಮಾಧ್ಯಮದ ಮತ್ತು ದೃಶ್ಯ ಮಾಧ್ಯಮದ ಸ್ನೇಹಿತರಿಗೆ ಸ್ವಾಗತವನ್ನು ಬಯಸ್ತಾ, ಈ ಪತ್ರಿಕಾಗೋಷ್ಠಿಯಲ್ಲಿ ಪಕ್ಷದ ಮುಖಂಡರಾದಂತಹ ಪಿಯೂಸ್ ರಾಡ್ರಿಗಸ್ ರವರಿದ್ದಾರೆ, ಬೇಬಿ ಕುಂದರ್ ಅವರಿದ್ದಾರೆ, ಯುವ ಕಾಂಗ್ರೆಸ್ ಅಧ್ಯಕ್ಷರಾದ ಲುಕ್ಮಾನ್ ಬಂಟ್ವಾಲ್ ರವರಿದ್ದಾರೆ, ಶ್ರೀಮತಿ ಮಮತಾ ಗಟ್ಟಿ ಅವರಿದ್ದಾರೆ, ಶ್ರೀಮತಿ ಅಪ್ಪಿ ಅವರಿದ್ದಾರೆ, ರಮಾನಂದ ಪೂಜಾರಿ ಅವರಿದ್ದಾರೆ, ಅಬ್ಬಾಸ್ ಅಲಿ ಅವರು, ಪಕ್ಷದ ಜಿಲ್ಲಾ ಪದಾಧಿಕಾರಿಯಾದಂಥ ಸುಬೋಧ ಆಳೂರವರು, ಟಿ ಕೆ ಸುಧೀರ್ ಅವರು, ಯೋಗೀಶ್ವರವರು, ಪಕ್ಷದ ಪ್ರಧಾನ ಕಾರ್ಯದರ್ಶಿ ಅಂತ ವಿಕಾಸ್ ಟಿ ಡಿ ಅವರು, ಶಬೀರ್ ಸಿದ್ದಕಟ್ಟೆಯವರು, ನಿತ್ಯಾನಂದ ಶೆಟ್ಟಿಯವರು, ಹಾಗೂ ಮಹಿಳಾ ಕಾಂಗ್ರೆಸ್ನ ವೃಂದಾ ಪೂಜಾರಿ ಅವರು, ನಮ್ಮ ಶಶಿಕಲಾರವರು, ಎಲ್ಲರನ್ನ ಮತ್ತೊಮ್ಮೆ ವೀಣಾ ಎಲ್ಲರನ್ನ ಈ ಪತ್ರಿಕಾಗೋಷ್ಠಿಗೆ ಸ್ವಾಗತ ಮಾಡ್ತಾ, ಇದೀಗ ರಮಾನಾಥ್ ರೈ ಅವರು ಪತ್ರಿಕೆಯನ್ನು ಉದ್ದೇಶಿಸಿ ಮಾತಾಡ್ತಾರೆ. ಆತ್ಮೀಯ ಸ್ನೇಹಿತರೆ, ನಾನು ಈ ದಿವಸ ಮಾಧ್ಯಮದ ಸ್ನೇಹಿತರನ್ನ ಉದ್ದೇಶ ಇಟ್ಕೊಂಡು ಒಂದು ಪ್ರಾಮುಖ್ಯ ವಿಷಯದ ಬಗ್ಗೆ ಮಾತಾಡ್ಲಿಕ್ಕಿದ್ದೇನೆ. ನಮ್ಮ ಜಿಲ್ಲೆ ಅವತ್ತು ಹೇಳ್ತಕ್ಕಂಥದ್ದು ಒಂದು ಬುದ್ಧಿವಂತರ ಜಿಲ್ಲೆ, ವಿದ್ಯಾವಂತರ ಜಿಲ್ಲೆ, ತಿಳುವಳಿಕೆ ಇದ್ದಂಥವ್ರ ಜಿಲ್ಲೆ. ಈ ಜಿಲ್ಲೆಯ ಉಭಯ ಜಿಲ್ಲೆ ಕೂಡ. ಇಲ್ಲಿ ಒಬ್ಬ ಚುನಾಯಿತ ಶಾಸಕರೊಬ್ಬರು, ಜನಪ್ರತಿನಿಧಿ, ಅವರು ಜನರ ಭಾವನೆಯ ಮೇಲೆ ನೋವು ತರ್ತಕ್ಕಂಥ ಕೆಲವು ವಿಚಾರಗಳನ್ನು ಮಾತಾಡಿದ್ದಾರೆ. ಸುಳ್ಳು ಸುದ್ದಿಗಳನ್ನ ಆಡಿಸುವುದು ದೇಶದ್ರೋಹ ಅನ್ನೋ ಮಾತಿದೆ. ಸುಳ್ಳು, ರೂಮರ್ ಮಾಂಗರ್ಸ್ ಆರ್ ನ್ಯಾಷನಲ್ ಎನಿಮೀಸ್ ಅಂತ ಹೇಳಿ ಒಂದು ಮಾತಿದೆ. ವಿದ್ಯಾರ್ಥಿಗಳ ಚಳವಳಿ, ಅದು ಯಾಕೆ ಆ ಚಳವಳಿ ನಡೆದಿರತಕ್ಕಂಥದ್ದು ನಮಗೆ ಗೊತ್ತಿರತಕ್ಕಂಥದ್ದು. ನೀಟ್ ಪರೀಕ್ಷೆಯಲ್ಲಿ ಸೋರಿಕೆ ಆಗದನ್ನ ಖಂಡಿಸಿ ವಿದ್ಯಾರ್ಥಿಗಳು ಈ ದೇಶದಾದ್ಯಂತ ಚಳವಳಿಯನ್ನು ಮಾಡಿದ್ದಾರೆ ಮತ್ತು ಡೆಲ್ಲಿಯಲ್ಲಿ ಕೂಡ ಮಾಡಿದ್ದಾರೆ. ರಾಹುಲ್ ಗಾಂಧಿ ಅವರು ವಿರೋಧ ಪಕ್ಷ ನಾಯಕರಾಗಿ ಅವರ ಕರ್ತವ್ಯದ ಭಾಗವಾಗಿ ವಿದ್ಯಾರ್ಥಿಗಳ ಚಳವಳಿಗೆ ಬೆಂಬಲವಾಗಿ ಅವರು ಸಂಸತ್ತಿನ ಹೊರಗಡೆ ಒಂದು ರೀತಿಯ ಹೋರಾಟವನ್ನು ಮಾಡಿದ್ದಾರೆ. ಈ ವಿಚಾರವನ್ನು ಎತ್ತಿಕೊಂಡು ರಾಹುಲ್ ಗಾಂಧಿ ಅವರ ಮೇಲೆ ಆಧಾರ ರಹಿತವಾದಂತ, ಪುರಾವೆ ಇಲ್ಲದಂತ ಒಂದು ಆರೋಪವನ್ನು ಕೂಡ ಮಾಡಿದ್ದಾರೆ. ಪುರಾವೆ ಇಲ್ಲದ ಆರೋಪಗಳನ್ನು ಮಾಡಿ ಮಾತ್ರ ಅಲ್ಲ, ಇಡೀ ಕಾಂಗ್ರೆಸ್ ಮೇಲೆ ಮಾತಾಡುವ ರೀತಿಯಲ್ಲಿ ನೆಹರು ಕುಟುಂಬ ಅಂತ ಹೇಳಿದ್ರೆ ವಂಶದ ಮೇಲೆ ಮಾತಾಡಿದ್ದಾರೆ. ವಂಶದ ಮೇಲೆ ನೆಹರು ಕುಟುಂಬ ಅಂದ್ರೆ ಈ ದೇಶದ ಮೋತಿಲಾಲ್ರಿಂದ ಶುರು ಮಾಡ್ತಾರೆ. ನೆಹರು ಕುಟುಂಬ ಅಂತ ಹೇಳಿದ್ರೆ ದೇಶದ ಬ್ರಿಟಿಷರ ದಾಸ ಸಂಕಲೆಯಿಂದ ಮುಕ್ತಗೊಳಿಸ್ತಕ್ಕಂಥ ಹೋರಾಟದಲ್ಲಿ ಪ್ರಮುಖ ಪಾತ್ರ ವಹಿಸಿದಂತ ಕುಟುಂಬ. ಅದು ಮೋತಿಲಾಲ್ ನೆಹರು ಇರ್ಬೋದು, ಜವಾಹರ್ಲಾಲ್ ನೆಹರು ಇರ್ಬೋದು, ಇಂದಿರಾ ಗಾಂಧಿ ಇರ್ಬೋದು, ರಾಜೀವ್ ಗಾಂಧಿ ಇರ್ಬೋದು, ಇವರೆಲ್ಲರೂ ಕೂಡ, ನಂತರ ದಿವಸ ಸೋನಿಯಾ ಗಾಂಧಿಯವರು ಕೂಡ ಈ ದೇಶದಲ್ಲಿ ಸಾಮಾಜಿಕ ನೇತೃತ್ವ ವಹಿಸಿಕೊಂಡಿರ್ತಕ್ಕಂಥದ್ದು. ಸುದೀರ್ಘ ವರ್ಷ ಈ ದೇಶದ ಪ್ರಧಾನಮಂತ್ರಿಯಾಗಿ ಕೆಲಸ ಮಾಡಿರ್ತಕ್ಕಂಥ ಜವಾಹರ್ಲಾಲ್ ನೆಹರು ಈ ದೇಶದ ಅಭಿವೃದ್ಧಿಯಲ್ಲಿ ದೊಡ್ಡ ಕೆಲಸವನ್ನು ಮಾಡಿದಂಥವ್ರು. ಬಹುಶಃ ಯಾರು ಕೂಡ ಮರೆಯುವಂಥದ್ದಿಲ್ಲ, ಅದು ಮರೆಯುವಂಥದ್ದಲ್ಲ. ಅವ್ರ ಮೇಲೂ ಮಾತಾಡ್ತಾರೆ, ಅದು ಬಿಡಿ. ಇಂದಿರಾ ಗಾಂಧಿಯವರು ಒಂದು ಸಾಮಾಜಿಕ ನ್ಯಾಯದ ವಂಚಿತರಾದ ಜನರ ಪರವಾಗಿ, ಮೇಲ್ವರ್ಗದ ಹುಟ್ಟಿರ್ತಕ್ಕಂಥ ಇಂದಿರಾ ಗಾಂಧಿಯವರು ಸಾಮಾಜಿಕ ನ್ಯಾಯದ ವಂಚಿತರಾದ ದುರ್ಬಲ ವರ್ಗ ಜನರ ಪರವಾಗಿ
20 ಅಂಶ ಆರ್ಥಿಕ ಕಾರ್ಯಕ್ರಮ ಕೊಟ್ಟು ಸಾಮಾಜಿಕ ಬದಲಾವಣೆ ತಂದಿರ್ತಕ್ಕಂಥ ಒಂದು ಮಹಿಳೆ. ಒಂದು ಮಾತನ್ನು ದಕ್ಷಿಣ ಕನ್ನಡ ಜಿಲ್ಲೆಯ ಜನರಿಗೆ ನಾನು ತಿಳುವಳಿಕೆಗೆ ನಾನು ನೀಡ್ತಕ್ಕಂಥದ್ದು, ಇಲ್ಲಿ ಸಾಮಾಜಿಕ ನ್ಯಾಯ ವಂಚಿತರಾದಂಥ ಹಿಂದುಳಿದ ವರ್ಗ ಇರ್ಬೋದು, ಪರಿಷ್ಠ ಜಾತಿ ಪರಿಷ್ಠ ಪಂಗಡ ಇರ್ಬೋದು, ಸಮಾಜದ ಶೋಷಿತ ವರ್ಗದ ಪರವಾಗಿ ಅನೇಕ ಕಾರ್ಯಕ್ರಮ ಹಾಕಿರ್ತಕ್ಕಂಥದ್ದು. ನಮ್ಮ ಜಿಲ್ಲೆಯ ಬದಲಾವಣೆಯಲ್ಲಿ ಭೂ ಮಸೂದೆ ಕಾನೂನು ಒಂದು ಮಹತ್ವದ ಪಾತ್ರವನ್ನು ವಹಿಸಿತ್ತು. ಅದಕ್ಕೆ ಕಾಂಗ್ರೆಸ್ನ ಕೊಡುಗೆ ಬಹಳ ದೊಡ್ಡದು. ನಾನೊಂದು ಜಮೀನ್ದಾರಿ ಮನೆತನದಿಂದ ಬಂದಂಥವ್ರು. ನಾನು ಸಾವಿರಾರು ಎಕರೆ ಜಮೀನಿನ ಒಡೆತನದಲ್ಲಿದ್ದಂಥ ನಮ್ಮ ಹಿರಿಯರನ್ನ ನಾನು ನೆನಪಾಡ್ತೇನೆ. ಗೇಣಿದಾರರು ಅಂತ ಹೇಳಿದ್ರೆ ಒಂದು ಗ್ರಾಮದಲ್ಲಿ 10-15 ಜನ ಗೇಣಿದಾರರು, 10-15 ಜನ ಪಟ್ಟಾದಾರರು, ಸಾರಿ 10-15 ಜನ ಪಟ್ಟಾದಾರರು ಒಂದೊಂದು ಗ್ರಾಮಕ್ಕೆ. ಉಳಿದರಲ್ಲಿ ಗೇಣಿದಾರರು, ಪಟ್ಟ ಇಲ್ಲ ಅವರಿಗೆ. ಅವರು ಬದುಕು ಎಷ್ಟು ಕಷ್ಟ ಇತ್ತು, ಒಪ್ಪತ್ತಿಗೆ ಊಟಕ್ಕೂ ಕಷ್ಟ ಇದ್ದಂತ ಇತ್ತು. ನಮ್ಮ ಸ್ನೇಹಿತರೆಲ್ಲ ಮಾತಾಡ್ತಕ್ಕಂಥ ರೀತಿಯಲ್ಲಿ ಬಿದಿರಿನ ಅನ್ನವನ್ನ ಊಟ ಮಾಡ್ತಕ್ಕಂಥದ್ದು, ಅಮೆರಿಕಂತ ಬರ್ತಕ್ಕಂಥ ಹಾಲಿನ ಹುಡಿಯಿಂದ ಬದುಕತಕ್ಕಂಥ ಒಂದು ಕಾಲ ಇತ್ತು. ಅದು ನಾವು ನೆನಪು ಮಾಡಬೇಕು. 10-15 ಪಟ್ಟಾದಾರರಿರ್ತಕ್ಕಂಥ ಗ್ರಾಮದಲ್ಲಿ ಈಗ ನಾನು ನೋಡಬೇಕು, ನೀವು ಒಂದು ಹಳ್ಳಿಗೆ ಹೋಗಿ 200-300 ಜನ ಪಟ್ಟಾದಾರರು ಒಂದು ಗ್ರಾಮದಲ್ಲಿದ್ದಾರೆ. ತಮ್ಮ ಗಮನಕ್ಕೆ ನಾನು ತರ್ತಕ್ಕಂಥದ್ದು, ಆ ಪಟ್ಟಾದಾರಿಕೆ ಅಂತಕ್ಕಂಥದ್ದು ಗೇಣಿದಾರರಿಗೆ ಪಟ್ಟಾದಾರಿಕೆ ಸಿಕ್ಕಿರ್ತಕ್ಕಂಥದ್ದು ಭೂ ಮಸೂದೆ ಕಾನೂನು ಪ್ರಗತಿಪರ ಕಾರ್ಯಕ್ರಮ ಅಥವಾ ನಿವೇಶನ ಕೊಡ್ತಕ್ಕಂಥ ಕಾರ್ಯಕ್ರಮ. ಅದು 5 ಸೆನ್ಸ್ ಜಾಗ, ಅದು ಸಹ ಪಟ್ಟಾದಾರರಾದ್ರು. ಅವರು ಕೂಡ ಬಗುರುಗುಂ ಸಾಗರಲ್ಲಿ ಭೂಮಿ ಸಿಕ್ಕಿದ, ಅವರು ಕೂಡ ಪಟ್ಟಾದಾರರಾದ್ರು. ಬೇರೆ ಬೇರೆ ದರಖಾಸ್ತು ಕೊಡುವಂತ ಕಾರ್ಯಕ್ರಮ ದುರ್ಬಲವಾಗಿದೆ, ಅದಕ್ಕೂ ಪಟ್ಟಾದಾರರಾದ್ರು. 10-15 ಜನ ಪಟ್ಟಾದಾರ ಗ್ರಾಮದಲ್ಲಿ ಇನ್ನು 200-300 ಜನ ಪಟ್ಟಾದಾರ. ಈ ಜಿಲ್ಲೆ ಒಂದು ಸಾಮಾಜಿಕ ಬದಲಾವಣೆ ಆಗಿದ್ರೆ ಅದಕ್ಕೆ ಪ್ರಮುಖ ಕಾರಣ ಕಾಂಗ್ರೆಸ್ ಕುಟುಂಬ ಮತ್ತು ನೆಹರು ಕುಟುಂಬ. ಆ ನಾಯಕತ್ವ ನಮಗೆ ಕೊಟ್ಟಿರ್ತಕ್ಕಂಥದ್ದು. ಯಾರೋ ಒಬ್ಬರು ಮಾತಾಡ್ತಿದ್ರೆ ನಮಗೆ ನೋವಾಗ್ತಿರ್ಲಿಲ್ಲ. ಒಬ್ಬ ಹಿಂದುಳಿದ ಸಮಾಜಕ್ಕೆ ಸೇರಿರ್ತಕ್ಕಂಥ ಸಾಮಾಜಿಕ ನ್ಯಾಯದ ವಂಚಿತರಾದ ಜನರ ಪರವಾಗಿ ಕೆಲಸ ಮಾಡಿದಂತ ನೆಹರು ಕುಟುಂಬದ ಮೇಲೆ ಈ ಸಮಾಜದಲ್ಲಿ ಇರ್ತಕ್ಕಂಥ ಮುಗ್ಧ ಮೀನುಗಾರರ ಕುಟುಂಬಕ್ಕೆ ಬಹುಶಃ ಅವರನ್ನ ಪ್ರಚೋದಿಸ್ತಕ್ಕಂಥ ಕೆಲಸಗಳು ಪ್ರತಿಯೊಂದು ಸಂದರ್ಭದಲ್ಲಿ ಆಗ್ತಾ ಇತ್ತು. ನಂತರ ದಿವಸದಲ್ಲಿ ಅವರು ತಿಳುವಳಿಕೆಯಿಂದ ಮೂಡಿಸಿ ಇವತ್ತು ಈ ಜಿಲ್ಲೆ ಗಲಾಟೆ ಘರ್ಷಣೆಯಲ್ಲಿ ದೂರ ಇದ್ದಾರೆ ಅಂತ ಹೇಳಿ ನೆನಪು ಮಾಡುವ ಸಂದರ್ಭದಲ್ಲಿ ಒಬ್ಬ ಹಿಂದುಳಿದ ಸಮಾಜಕ್ಕೆ ಸೇರಿರ್ತಕ್ಕಂಥ ಯಶ್ಪಾಲ್ ಸುವರ್ಣ ಅಂತಕ್ಕೊಬ್ಬ ವ್ಯಕ್ತಿ ಬಹುಶಃ ಅವನ ಮಾತಾಡ್ತಕ್ಕಂಥ ಪ್ರತಿ ಶಬ್ದವೂ ಕೂಡ ಬಹುಶಃ ಕಾಂಗ್ರೆಸ್ ಕುಟುಂಬಕ್ಕೆ ಬಹಳ ನೋವಾಗಿದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೇನೆ. ಪ್ರತಿಯೊಬ್ಬ ಕೂಡ ಕಾಂಗ್ರೆಸ್ ಕುಟುಂಬದ ಸದಸ್ಯರು ಇದನ್ನು ಪ್ರತಿಭಟಿಸಬೇಕಾದ ಅನಿವಾರ್ಯ ಇರತಕ್ಕಂಥ ಈ ಸಂದರ್ಭದಲ್ಲಿ ನಾನು ಅವರೊಂದು ಮಾತನ್ನ ಹೇಳ್ತಾರೆ. ಅದು ಬಹುಶಃ ಸುಳ್ಳು ಸುದ್ದಿಗಳು ಆಡಿಸ್ತಕ್ಕಂಥದ್ದು. ಇದು ಅವರ ಜಾಯಮಾನ ಆಗಿರ್ತಕ್ಕಂಥದ್ದು. ಅವರು ಏನು ಡ್ರಗ್ ಸೇವನೆ ಇವನು ಎಲ್ಲಿ ಪುರಾವೆ, ಎಲ್ಲಿಂದ ಇವನಿಗೆ ಪುರಾವೆ, ಈ ಮನುಷ್ಯರಿಗೆ ಎಲ್ಲಿಂದ ಆ ಪುರಾವೆ? ಯಾರೋ ಸುಳ್ಳು ಸುದ್ದಿ ಆಡಿಸ್ತು. ಅದಕ್ಕೆ ನಾನು ಹೇಳಿದೆ ರೂಮರ್ ಮಾಂಗರ್ಸ್ ಆರ್ ನ್ಯಾಷನಲ್ ಎನಿಮೀಸ್ ಅಂತ ಹೇಳ್ತಕ್ಕಂಥ ಮಾತು, ಸುಳ್ಳು ಸುದ್ದಿ ಆಡಿಸ್ತಕ್ಕ. ನಾನು ತಿಳ್ಕೊಂಡಿದ್ದೆ, ನನ್ನ ಬುದ್ಧಿಜೀವಿಗಳು ಒಂದು ಮಾತನ್ನು ಹೇಳ್ತಾರೆ, ಅಪೇನಿಗಿದ ದೊಡ್ಡ ಅಮಲು ಧರ್ಮದ ಅಮಲು, ಧರ್ಮದ ಹೆಸರ ಮೇಲೆ ಪ್ರಚೋದನೆ ಮಾಡ್ತಕ್ಕಂಥ ಅಮಲು ಬಹಳ ದೊಡ್ಡದು ಅಂತ. ಇವನ ತಲೆಯಲ್ಲಿ ಇರ್ತಕ್ಕಂಥ ಅಮಲು ಬಹುಶಃ ಅವನ ಡ್ರಗ್ ಅಮಲಿಗಿಂತ ದೊಡ್ಡ ಅಮಲನ್ನ ಅವನ ತಲೆಯಲ್ಲಿ ಇಟ್ಕೊಂಡು ಇವತ್ತು ಎಲ್ಲಿವರೆಗೆ ಮಾತಾಡಿದರೆ ಅದಕ್ಕೂ ಒಂದು ಮತೀಯ ಬಣ್ಣವನ್ನ ಕಟ್ಟುವಂತದ್ದಿದೆ. ಬಾಬರಿ ಮಸೀದಿ ಧ್ವಂಸ ಮಾಡಿದ ರೀತಿಯಲ್ಲಿ ನೆಹರು ಕುಟುಂಬವನ್ನು ನಾಶ ಮಾಡ್ತೀನಿ ಅಂತ ಹೇಳ್ತಕ್ಕಂಥ ಮಾತನ್ನ ಹೇಳಿದ್ದಾರೆ. ನಾನು ಕಠಿಣ ಶಬ್ದದಲ್ಲಿ ಟೀಕೆ ಮಾಡಬೇಕಾದರೆ ಒಂದು ಮಾತನ್ನು ಹೇಳ್ತೀನಿ, ಯಾವುದೇ ಹಿಂಸೆ ಧ್ವಂಸ ಮಾಡುವುಗಳು, ನೀನು ಸಾಮಾನ್ಯ ಒಬ್ಬ ಕಾರ್ಯಕರ್ತನ ಮುಟ್ಟಿದವಳು, ಈ ಜಿಲ್ಲೆಯಲ್ಲಿ ಏನಾಗುತ್ತೆ ಅಂತಕ್ಕಂಥ ಪರಿಣಾಮ ಫಲಿತಾಂಶ ನಿನ್ನ ಕಣ್ಣ ಮುಂದೆ ಸಿಗುತ್ತದೆ ಅಂತ ಹೇಳ್ತಕ್ಕಂಥ ಮಾತನ್ನು ನಾನು ನಿಮಗೆ ಬಹಳ ಸಂದರ್ಭೋಚಿತವಾಗಿ ನಾನು ಮಾತಾಡ್ತಿದ್ದೇನೆ. ಕೆಲವು ವಿಷಯಗಳು ಇವತ್ತು ನಾನು ಎಲ್ಲಿವರೆಗೆ ಅಂತ ಹೇಳಿದ್ರೆ
ಪ್ರಧಾನಮಂತ್ರಿಯವರ ಭಾಷಣದ ತುಡುಕನ್ನು ಕೋಟ್ ಮಾಡ್ತಾರೆ. ಒಂದು ಕಡೆ ಚಿನ್ನವನ್ನು ಹಾಕಿದ್ರೆ ಅದು ಏನು ಇದು, ಒಂದು ಕಡೆ ಬಟಾಟೆಯನ್ನು ಹಾಕಿದ್ರೆ ಹಾಲು ಹಾಕಿದ್ರೆ ಚಿನ್ನ ಬರ್ತದೆ ಅಂತ ಹೇಳಿ ಮೋದಿಯವರು ಒಂದು ಭಾಷಣ ಮಾಡಿದನ್ನ ರಾಹುಲ್ ಗಾಂಧಿಯವರು ಕೋಟ್ ಮಾಡ್ತಾರೆ. ರಾಹುಲ್ ಗಾಂಧಿಯವರು ಕೋಟ್ ಮಾಡ್ತಾರೆ. ಅದೇ ಕೋಟನ್ನು ಇಟ್ಟುಕೊಂಡು ಪಪ್ಪು ಅನ್ನುವಂತ ಪ್ರಚಾರವನ್ನು ಮಾಡಿರ್ತಕ್ಕಂಥದ್ದು ಬಹುಶಃ ಎಷ್ಟು ದೊಡ್ಡ ರೀತಿಯಲ್ಲಿ ಅದು ಜನರಿಗೆ, ಅವರು ಮೋದಿಯವರ ಭಾಷಣವನ್ನ ಕೋಟ್ ಮಾಡಿದ್ರು. ನಾನು ಇವತ್ತು ನೋಡ್ತಾ ಇದ್ದೇನೆ, ಒಬ್ಬರು JDS ನ ಪ್ರಮುಖ ಮುಖಂಡರೊಬ್ಬರು, ನಾನು ಅವರ ಹಿರಿಯರು, ಅವರ ಹೆಸರು ಹೇಳಿದ್ರು ಅವರು ಏನು ಹೇಳಿದ್ರು ಅಂತ ಹೇಳೋದನ್ನ ಒಂದು ಸಾರಿ ಸಿದ್ದರಾಮಯ್ಯ ಕೋಟ್ ಮಾಡ್ತಾರೆ. ಮುಂದಿನ ಜನ್ಮ ಇದ್ರೆ ಮುಸ್ಲಿಂ ಆಗಿ ಹುಟ್ಟುತ್ತೇನೆ ಅಂತ ಹೇಳ್ತಕ್ಕಂಥ ವ್ಯಕ್ತಿ ಇವತ್ತು ಬಿಜೆಪಿಯ ಜೊತೆ ಸೇರಿಕೊಂಡಿದ್ದಾರೆ ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳಿದ. ಈಗ ಯಾರು ಅದನ್ನು ಪ್ರಚಾರ ಮಾಡಿದ್ರು, ಸಿದ್ದರಾಮಯ್ಯ ಅವರು ಈ ಮಾತನ್ನು ಹೇಳಿದ್ದಾರೆ ಅಂತೇಳಿ. ಈ ರೀತಿ ಅಪಪ್ರಚಾರ, ಕೇವಲ ರಾಡಿಕಲ್ಸ್ ಅನ್ನು ಬೆಳೆಸ್ತಕ್ಕಂಥ ಕೆಲಸವನ್ನ ಭಾರತೀಯ ಜನತಾ ಪಕ್ಷ ಮಾಡ್ತಾ ಇದೆ. ಒಬ್ಬ ಯಶ್ಪಾಲ್ ಸುವರ್ಣ ಅಲ್ಲ, ಇವತ್ತು ಅನೇಕ ಜನ ಅವರಿಗೆ ರಾಡಿಕಲ್ಸ್ ಆಗಿ ಇವತ್ತು ಯಾರು ಗುರುತಿಸಿಕೊಂಡಂತವ್ರ ಅವಕಾಶಗಳು, ಬಹುಶಃ ಮುಂದಿನ ಚುನಾವಣೆ ಅವಕಾಶ ಏನಂತ ಹೇಳಿದ್ರೆ ಈ ಸ್ಟೇಟ್ಮೆಂಟಿನ ಮೇಲೆ ಅವರಿಗೆ ಅವಕಾಶಗಳು. ಯಾರು ರಾಡಿಕಲ್ಸ್ ಇದ್ದಾರೆ ಅವರನ್ನ ಬೆಳೆಸ್ತಕ್ಕಂಥ ಕೆಲಸವನ್ನ ಈ ಬಿಜೆಪಿನ ನೇತೃತ್ವ ಮಾಡ್ತಾ ಇದೆ ಅಂತ ಹೇಳೋದನ್ನ ನಾನು ಇವತ್ತು ಗಮನಕ್ಕೆ ನಾನು ತರ್ತಾ ಇದ್ದೇನೆ. ಇವತ್ತು ಬೇರೆ ಬೇರೆ ಮುಖಂಡರು ಕೂಡ ಏನೇನು ಮಾತಾಡ್ತಾರೆ ಅನ್ನುವಂಥದ್ದು ಬಹುಶಃ ಇತ್ತೀಚಿನ ದಿವಸಗಳಲ್ಲಿ ಹೆಚ್ಚಿಗೆ ಆಗಿದೆ. ಇವರಿಗೆ ರಾಜಕೀಯವಾಗಿ ಮತೀಯ ಭಾವನೆಯನ್ನು ಕೆರಳಿಸಿ ರಾಜಕೀಯ ಲಾಭವನ್ನು ಪಡೆಯುವಂತವ್ರು ನನಗೆ ಸ್ವಲ್ಪ ಹಿನ್ನಡೆ ಆಗ್ತದೆ ಎನ್ನುವಂತ ಲಕ್ಷಣ ಬಂದಾಗ ಈ ಹೇಳಿಕೆಗಳು ಜಾಸ್ತಿ ಆಗಿತ್ತು. ಮೊನ್ನೆ ಚಿಕ್ಕಮಗಳೂರಿನ ಶಾಸಕರಾದಂತ ವಿಧಾನ ಪರಿಷತ್ ಸದಸ್ಯರು ಅವರು ಕೂಡ ಒಂದು ಮಾತನ್ನ ಹೇಳಿದ್ದಾರೆ. ಬಹುಶಃ ಅವರ ತಲೆಯಲ್ಲಿ ಅವರೇ ಬುದ್ಧಿಜೀವಿ ಅಂತ ಹೇಳಿ, ಉಳಿದವರು ದಡ್ರು ಅಂತ. ನಾನು ಹೇಳ್ತಕ್ಕಂಥ ಹಾಗೆಲ್ಲ ಈಗ ಅಂತ ಹೇಳ್ತಾರೆ. ಇವತ್ತು ನಮಗೂ ಕೂಡ ನಾವು ಪ್ರತಿಯೊಬ್ಬ ಕಾರ್ಯಕರ್ತರನ್ನ ನಾನು ವಿನಂತಿ ಮಾಡಿ, ನಮ್ಮ ಕಾರ್ಯಕರ್ತರು ಅವರು ಬುದ್ಧಿವಂತರನ್ನ ನಾವು ಒಪ್ಪಿಕೊಳ್ಳೋಣ, ನಾವು ದಡ್ಡರಾಗುವುದು ಬೇಡ. ಅವರ ಬುದ್ಧಿವಂತರನ್ನು ಒಪ್ಪಿಕೊಳ್ಳೋಣ, ದಡ್ಡರಾಗುವುದು ಬೇಡ ಅಂತಕ್ಕಂಥ ಮಾತನ್ನ ನಾನು ಕಾರ್ಯಕರ್ತರಿಗೆ ಹೇಳ್ತೀನಿ. ಖಂಡಿತವಾಗಿ ಇವನ್ನ ನಾವೆಲ್ಲರೂ ಕೂಡ ಒಕ್ಕೊರಲಿಂದ ಖಂಡಿಸ್ತೇವೆ. ಇಂಥ ಹೇಳಿಕೆಗಳು ಯಾರು ಮಾಡಿದ್ದಾರೆ ಅಂತ ಶಾಸಕರು, ಅವರು ಶಾಸಕರಾಗಿ ಅರ್ಹರಲ್ಲ ಅನ್ನುವಂಥ ಮಾತನ್ನ ನಾನು ಸರ್ಕಾರಕ್ಕೆ ವಿನಂತಿ ಮಾಡಿಕೊ, ಅವರ ಶಾಸನ ಸದಸ್ಯತ್ವ ರದ್ದು ಮಾಡಬೇಕು ಅಂತೇಳಿ ನಾನು ಸರ್ಕಾರವನ್ನು ಒತ್ತಾಯ ಮಾಡ್ತೇನೆ. ಶಾಸನ ಸಭೆ ಸದಸ್ಯತ್ವವನ್ನ ವಿಧಾನಸಭೆ ಸದಸ್ಯ ರದ್ದು ಮಾಡಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ನಾನು ಮತ್ತು ಅವರನ್ನ ಬಂಧಿಸಬೇಕು ಅಂತ ನಾನು ಒತ್ತಾಯ ಮಾಡ್ತೇನೆ. FIR ಅಂದ್ರೆ ಫಸ್ಟ್ ಇನ್ಫಾರ್ಮೇಶನ್ ರಿಜಿಸ್ಟ್ರೇಷನ್ ಅಂತ ಒಂದು ಮಾತಿದೆ. FIR ಎಲ್ಲರಿಗ ಅದನ್ನೇ ತಿಳ್ಕ ಜನ FIR ಅಂತ ಹೇಳಿದ್ರೆ ಅದು ಒಂದು ಯಾರು ಯಾವ ಅರ್ಜಿ ಕೊಡ್ತಾರೆ, ಅರ್ಜಿಯ ಏನು ವ್ಯಾಪ್ತಿ ಇದೆ ಆ ವ್ಯಾಪ್ತಿಗೆ ಒಂದು FIR ಮಾಡ್ತಾರೆ. ಅದು ಎಲ್ರಿಗೂ, ನನಗೂ ನೀವು ಯಾರೋ ನೀವೊಬ್ರು ಒಂದು ಅರ್ಜಿ ಕೊಟ್ರೆ ಅದನ್ನು FIR ಮಾಡಲೇಬೇಕು. ಇದು ನಿಜಾಂಶದ ಸ್ಥಿತಿ, ಅದನ್ನು ತಿರಸ್ಕಾರ ಮಾಡ್ತಕ್ಕಂಥದ್ದು. ಈ ಪ್ರಜಾಪ್ರಭುತ್ವ ವ್ಯವಸ್ಥೆ ಮೇಲೆ ನಂಬಿಕೆ, ಕಾನೂನಿನ ವ್ಯವಸ್ಥೆ ಮೇಲೆ ನಂಬಿಕೆ ಯಾವ ರೀತಿ ಇದೆ ಅಂತ ಹೇಳೋದನ್ನ ತೋರಿಸ್ತದೆ ಅಂತ ಹೇಳ್ತಕ್ಕಂಥ ಮಾತನ್ನು ನಾನು ಈ ಸದ್ಯ ಹೇಳಲಿಕ್ಕೆ ಬಯಸ್ತೇನೆ. ಬಹುಶಃ ಅವರ ಜೊತೆ ನಿಂತಂತ ಬೇರೆ ಶಾಸಕರಿಗೆ ಮುಜುಗರ ಆಗುವ ರೀತಿಯಲ್ಲಿ ಆಗಿದೆ ಅಂತಕ್ಕಂಥ ನನ್ನ ಅಭಿಪ್ರಾಯ. ಬಹುಶಃ ಈ ಯಶ್ಪಾಲ್ ಸುವರ್ಣ ಅನ್ನುವಂತ ಒಬ್ಬ ತಿರುಗೇಡಿ ಒಬ್ಬನಿಗೆ ಬಹುಶಃ ಅವರ ಸಮಾಜ ಒಂದು ಹಿಂದುಳಿದ ದುರ್ಬಲ ಸಮಾಜ, ಸಾಮಾಜಿಕತೆ ವಂಚಿತರಾದ ಒಂದು ವರ್ಗ ಅನ್ನುವಂಥದ್ದು ನಾವು ತಿಳ್ಕೊಂಡಿರ್ತಕ್ಕಂಥ, ಬಹುಶಃ ಅವರು ಕೂಡ ಇಂಥವರಿಗೆ ಬಹುಶಃ ಅವರ ಏನು ಮಾತಾಡ್ತಾರೆ ಅದನ್ನು ವಿರೋಧಿಸ್ತಕ್ಕಂಥ ಕೆಲಸವನ್ನು ನೀವು ಕೂಡ ಮಾಡಬೇಕು ಅಂತ ಹೇಳ್ತಕ್ಕಂಥ ಮಾತನ್ನು ಈ ಸಂದರ್ಭ ಹೇಳ್ತಾ ನಾನು ಮತ್ತೊಮ್ಮೆ ತಮ್ಮ ಮೂಲಕ ಹೇಳ್ತೀನಿ, ಯಶ್ಪಾಲ್ ಸುವರ್ಣ ಅವರ ಸದಸ್ಯರ ರದ್ದು ಮಾಡಬೇಕು, ಅವರ ಮೇಲೆ ಕಠಿಣ ಕ್ರಮವನ್ನು ಬಂಧಿಸಬೇಕು ಅಂತ ಹೇಳಿ ನಾನು ತಮ್ಮ ಮೂಲಕ ವಿನಂತಿ ಮಾಡಿಕೊಳ್ತೀನಿ. ನಮಸ್ಕಾರ. ಖಂಡಿತವಾಗಿ ನಾವು ಗಾಂಧಿಯ ಸಿದ್ಧಾಂತನ ಒಪ್ಪಿಕೊಂಡಂತ ಜನ. ನೀವು ಕಂಪೇರ್ ಮಾಡಿ, ನೀವು ಎಷ್ಟೆಲ್ಲ ಯಾವ ಹೇಳಿಕೆಗಳು ಯಾರು ಕೊಟ್ಟಿದ್ದಾರೆ.
ರಾಹುಲ್ ಗಾಂಧಿ ದೇಶದ್ರೋಹಿ ಅಂತ ಒಬ್ಬ ಮಾತಾಡ್ತಾರೆ, ದೇಶದ್ರೋಹಿ ವ್ಯಕ್ತಿ ಅಂತ ಮಾತಾಡ್ತಾರೆ, ಅಥವಾ ಬೇರೆ ಬೇರೆ ವಿಚಾರದಲ್ಲಿ ಮಾತಾಡ್ತಾರೆ. ಆದರೆ ಪ್ರಶ್ನೆ ರಮನಾಥ್ರ ಏನ್ ಹೇಳಿದ್ದಾರೆ ಅಂತ ಹೇಳಿದನ್ನು ಹೇಳಿ, ಅಥವಾ ಇಲ್ಲಿ ವೇದಿಕೆಯಲ್ಲಿ ಕೂತಿರ್ತಕ್ಕಂಥ ಜನ ಏನ್ ಹೇಳಿ, ನಾನು ದಕ್ಷಿಣ ಕನ್ನಡ ಜಿಲ್ಲೆ ವ್ಯಾಪ್ತಿಯನ್ನು ಸೀಮಿತವಾಗಿ ಕೆಲವು ವಿಚಾರಗಳು ಮಾತಾಡ್ತಾ ಯಾರು ಏನ್ ಮಾತಾಡಿದರೆ, ಯಾರು ಕೆಲವು ಮಾತಾಡ್ ಬಾ ಹೇಳಿ ಹೇಳಿ. ನೀವು ಇದನ್ನೆಲ್ಲ ಸಮರ್ಥನೆ ಮಾಡುವಂತ ಮಾತುಗಳು ಬಂದ್ರೆ ನನಗೆ ಹೇಳಿ. ರಾಜಕೀಯ ವ್ಯವಸ್ಥೆಯನ್ನ ನಾನು ಸುಮಾರು ವರ್ಷ ನೋಡ್ತಾ ಬಂದಿದ್ದೇನೆ. ಟೀಕೆಗಳು ಮಾಡ್ತಕ್ಕ ಜವಾಹರ್ಲಾಲ್ ನೆಹರು ಟೀಕೆ ಮಾಡಿದಂತವ್ರಿಗೆ ಏನು ಅಷ್ಟೇ ಗೌರವದಿಂದ ಕಂಡಂತದ್ದಿದೆ. ಇವತ್ತು ವಾಜಪೇಯಿ ಅವರು ಟೀಕೆ ಮಾಡಿದವರು ಕಂಡಂತ ಅದು ಟೀಕೆಗಳು. ಬಹುಶಃ ಇದು ಡ್ರಗ್ಸ್ ಅಡಿಕ್ಟ್ ಅಂತ ಹೇಳ್ತಕ್ಕಂಥ ಟೀಕೆ ಅಲ್ಲ ರೀ, ಅದು ವೈಯಕ್ತಿಕವಾದಂತ ಆರೋಪ. ಅದನ್ನೆಲ್ಲ ಅದನ್ನ ಹೇಳಲಿಕ್ಕೆ ನೀವು ಧ್ವಂಸ ಮಾಡ್ತೇನೆ ಅಂತ ಹೇಳ್ತಕ್ಕಂಥದ್ದು. ಬಹುಶಃ ಕಾಂಗ್ರೆಸ್ ಮುಕ್ತ ಭಾರತ ಅಂತ ಒಂದು ಮಾತಾಡಿದ್ರೆ ಅದು ಕೂಡ ಒಂದು ದೊಡ್ಡ, ಆದ್ರೆ ಧ್ವಂಸ ಅಂತ ಹೇಳಿದ್ರೆ ಅವ್ರು ನಾಶ ಮಾಡ್ತೇವೆ ಅಂತ ಹೇಳಿ, ಕುಟುಂಬ ನಾಶ ಮಾಡ್ತೀನಿ ಅಂತ ಹೇಳಿ. ಇದಕ್ಕೂ ನಾನು ಬೇರೆ ಆಯ್ತು, ನಾನು ಆನ್ಸರ್ ಮಾಡ್ತೇನೆ. ಕುಟುಂಬ ನಾಶ ಮಾಡ್ತಕ್ಕಂಥ ಮಾತನ್ನ ಯಾರು ಕೂಡ ಹೇಳ್ಬಾರ್ದು. ಕುಟುಂಬ ನಾಶ ಮಾಡ್ತಕ್ಕಂಥ ಮಾತನ್ನ ಯಾರು ಹೇಳಿದ್ರು ಕೂಡ ತಪ್ಪಿ, ಯಾರು ಹೇಳಿದ್ರು ಕೂಡ ತಪ್ಪಿ. ಕುಟುಂಬ ನಾಶ ಮಾಡ್ತೇನೆ ಅಂತ ಹೇಳ್ತಕ್ಕಂಥದ್ದು ಯಾರು ಹೇಳಿದ್ರು ಕೂಡ ತಪ್ಪಿ. ಟೀಕೆ ಯಾವ ಕುಟುಂಬ ಯಾರು ಮಾತಾಡಲಿಲ್ಲ. ಕೆಲವು ಸಾರಿ ಸುಳ್ಳುಗಳು ಅವರೇ ಹೇಳಿರ್ತಕ್ಕಂಥದ್ದಲ್ಲದೆ ನನ್ನ ತಂದೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಸತ್ತಿದ್ದಾರೆ ಅಂತ ಹೇಳ್ತಾರೆ. ಅದಕ್ಕೆ ನಾವು ಏನು ಉತ್ತರ ಹೇಳ್ಬೇಕು ನಮ್ಗೆ ಗೊತ್ತಾಗುದಿಲ್ಲ. ಕ್ರಿಟಿಸಮ್ ಬೇಕ್ರಿ, ಕ್ರಿಟಿಸಮ್ ಬೇಕು, ಇಲ್ಲ ಅಂತ ಯಾರು ಕ್ರಿಟಿಸಮ್ ಅಲ್ಲ, ಇದು ವೈಯಕ್ತಿಕವಾದ ಹಿನ್ನೆಲೆಯನ್ನ ನಾವು ಅದನ್ನ ಖಂಡಿಸಬೇಕಾದ ನಮ್ಮ ಧರ್ಮ ಮತ್ತು ಕರ್ತವ್ಯ. ಈ ಕಾಂಗ್ರೆಸ್ ಪಕ್ಷ ಏನು ಮಾಡಿಲ್ಲ, ಈ ದೇಶಕ್ಕೆ ಏನು ಮಾಡಿಲ್ಲ, ಸ್ವಾತಂತ್ರ್ಯ ಹೋರಾಟ ಮಾಡಿರ್ತಕ್ಕಂಥದ್ದು ಮೊನ್ನೆ ಬಂದಿದೆ ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳುವಂತವರಿದ್ದಾರೆ. ಗಾಂಧೀಜಿಯವರ ಕೊಲೆ ಮಾಡಿದವರನ್ನ ನಾವು ವೈಭವೀಕರಿಸ್ತಕ್ಕಂಥ ಕಾಲಘಟ್ಟದಲ್ಲಿ ನಾವಿದೆ. ಗಾಂಧಿ ಅಂತ ಹೇಳಿದ್ರೆ ಏನು ಅಂತ ಜಗತ್ತಿನ ಅನೇಕ ದೇಶಗಳು ಗಾಂಧೀಜಿಯವರ ಪ್ರತಿಮೆಯನ್ನ ಇಟ್ಟು ಅವರಿಗೆ ಗೌರವ ಕೊಟ್ಟಿದೆ. ಇಡೀ ನಮ್ಮ ಭಾರತ ಅಲ್ಲ, ಜಗತ್ತಿನ ಅನೇಕ ದೇಶಗಳು ಇವತ್ತು ಅಂತ್ಯವನ್ನ ಮಾಡತಕ್ಕಂಥದ್ದು ಜವಾಹರ್ಲಾಲ್ ನೆಹರು ಅವರ ದೇಶ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದಂತ ಜನರಿಗೆ ನೀವು ಅದನ್ನು ಹೇಳಿ ಯಾವುದು ಅಂತ ಹೇಳಿ ನೋಡಿ. ಸ್ವಾತಂತ್ರ್ಯ ಹೋರಾಟ ಮಾಡಿರ್ತಕ್ಕಂಥವ್ರು ಬೇರೆ, ನಾಯಕರು ಬೇರೆ. ಅದಕ್ಕಿಂತ ಸ್ವಾತಂತ್ರ್ಯ ಹೋರಾಟದಲ್ಲಿ ಸ್ವಾತಂತ್ರ್ಯ ಹೋರಾಟದಲ್ಲಿ 4 ದಿವಸ ಜೈಲಿಗೆ ಹೋಗಿರ್ತಕ್ಕಂಥ ವ್ಯಕ್ತಿಯನ್ನ ಟೀಕೆ ಮಾಡ್ತಕ್ಕಂಥ ಯಾರಿದ್ದಾರೆ ಅವನನ್ನು ನಾವು ಖಂಡಿತವಾಗಿ ನಾವು ಅವನಿಗೆ ಗೌರವ ಕೊಡುದಿಲ್ಲ. ನೀವು ಕೊಡ್ತೀರಾ ಬಿಡ್ತೀರಾ ನಮ್ಗೆ ಮುಖ್ಯ ಅಲ್ಲ. ಮಾಡ್ಬೇಕು ಅಂತೇಳಿ ಒತ್ತಾಯ ಮಾಡ್ತೀನಿ. ನಾನು ಚುನಾಯಿತ ಜನಪ್ರತಿನಿಧಿ ಅಲ್ಲ, ನಾನು ಒತ್ತಾಯ ಮಾಡ್ತೇನೆ ಮಾಡ್ಬೇಕು ಅಂತ ಹೇಳಿ. ನೋಡಿ, ಕತ್ತಿಡಿ, ನೀವು ಲಾತಿಡಿ, ನೀವು ಅದು ಮಾಡಿ ಇದು ಮಾಡಿ, ಏನೆಲ್ಲ ರಾಡಿಕಲ್ಸ್ ಅಂತ ಹೇಳಿದ್ರೆ ಅದು ಕಾಂಗ್ರೆಸ್ನವ್ರು ಯಾರೇ ಹಾಗೆ ಹೇಳುದಿಲ್ಲ. ಮನೆಯಲ್ಲಿ ಕತ್ತಿ ಇಟ್ಕೊಳ್ಳಿ, ರಕ್ಷಣೆಗೆ ಬಂದೂಕು ಇಟ್ಕೊಳ್ಳಿ. ಹಾಗಿದ್ರೆ ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಲ್ಲ. ನಿಮಗೆ ಹೇಳ್ತೇನೆ, ನಾನು ಫಕೀರ, ನಾನು ಜೋಲಾಪಕರಿಗೆ ಜಾತಿ ಅಂತ ಹೇಳಿದ ದೇಶದ ಬಗ್ಗೆ ಅವ್ರ ಚಿಂತನೆ ಇಲ್ಲ ಅನ್ನುವಂಥದ್ದು ಸ್ಪಷ್ಟ. ಬಿಜೆಪಿ ಅವರು ಹೇಳುವಲ್ಲ, ಯಾರು ದೇಶವನ್ನ ಪ್ರೀತಿ ಮಾಡ್ತಾರೆ ಅವರು ನಾನು ಈ ದೇಶ ಹುಟ್ಟಿದ್ದೇ ನನಗೆ ನಾಚಿಕೆ ಆಗ್ತದೆ ಅಂತ ಹೇಳ್ತಕ್ಕಂಥ ಪ್ರಧಾನಮಂತ್ರಿ ಇದ್ದಾರೆ. ಅದು ಅವರ ಹೇಳಿಕೆ, ಅವರು ಹೇಳಿರ್ತಕ್ಕಂಥದ್ದು. ನಾನು ಈ ದೇಶದಲ್ಲಿ ಹುಟ್ಟಿದಲ್ಲ, ನನಗೆ ಬೇಸರ ಆಗ್ತದೆ. ಅದು ನೀವು ಸಮರ್ಥನೆ ಮಾಡ್ಬೋದು, ನಾವು ಯಾರಿಗೂ ಹೇಳುದಿಲ್ಲ ಕತ್ತಿ ಹಿಡ್ಬೇಕು ಅಂತ ಹೇಳಿ. ಸಂವಿಧಾನ ಬಾಹಿರ ಅದು, ಪ್ರಜಾಪ್ರಭುತ್ವ ವ್ಯವಸ್ಥೆ ಅಲ್ಲ. ಅದನ್ನೇ ಹೇಳುದು. ಅವ್ರು ಹೇಳ್ತಾರಲ್ಲ, ಅವ್ರು ಏನು ಹೇಳ್ತಾರೆ, ಅವರು ಈ ಗಲಾಟೆಗೆ ಪ್ರಚೋದನೆ ಮಾಡ್ತಾರೆ ಅನ್ನುವ ರೀತಿಯಲ್ಲಿ ಮಾತಾಡ್ತಾರೆ. ಯಾರು ಗಲಾಟೆಗೆ ಪ್ರಚೋದನೆ ಮಾಡ್ತಕ್ಕಂಥದ್ದನ್ನು ಮಾಡ್ತಾರೆ? ವಿಧ್ವಂಸ ಕೃತ್ಯಕ್ಕೆ ಯಾರು ಪ್ರಚೋದನೆ ಮಾಡ್ತಕ್ಕಂಥವ್ರು? ಬಣ್ಣ, ಜಾತಿ, ಧರ್ಮ, ಭಾಷೆ ಹೆಸರಿನಲ್ಲಿ ವಿಭಜನೆ ಮಾಡ್ತಕ್ಕಂಥ ಜನ ಅವ್ರು ನಾವು ಯಾವ ರೀತಿಯಲ್ಲಿ ಕೂಡ ನಾವು ಒಂದು ಜಾತ್ಯತೀತ ಸಿದ್ಧಾಂತವನ್ನು ಒಪ್ಪಿಕೊಳ್ಳುವಂತ ಜನ ನಮ್ಮನ್ನು ಅಪಪ್ರಚಾರ ಮಾಡ್ತಾರೆ. ಯಾರು ಬಹುಸಂಖ್ಯಾತರ
ಮತಭೇದ ಅಂತ ಯಾರು ಹೇಳುದಿಲ್ಲ, ಅದನ್ನು ಹೇಳಿದ್ದಾರೆ ಅಂತ ಹೇಳಿ ಪ್ರಚಾರ ಮಾಡ್ತಾರೆ. ಯಾರು ಓಟಿನಲ್ಲಿ ಚುನಾವಣೆಗೆ ಯಾರಾದ್ರೂ ಹೇಳ್ತಾರ? ಮತ್ತೆ ಹೇಳಿಲ್ಲ ಅಂತ ಹೇಳ್ತಾರೆ. ಈ ತರ ವಿಚಾರಗಳು. ಧನ್ಯವಾದ ಧನ್ಯವಾದ, ಥ್ಯಾಂಕ್ ಯು ಥ್ಯಾಂಕ್ ಯು. ಹೇಳಿ. ನೈಜ ಕಾರ್ಯಕರ್ತನೊಬ್ಬರು ಈ ಜಿಲ್ಲೆಯ ಜಿಲ್ಲಾ ಅಧ್ಯಕ್ಷನಾಗ್ತಾನೆ. ನೈಜ ಹಿರಿಯ ಕಾರ್ಯಕರ್ತ, ಸಾಮಾನ್ಯ ಕಾರ್ಯಕರ್ತರು ಈ ಜಿಲ್ಲೆಯ ಜಿಲ್ಲಾ ಅಧ್ಯಕ್ಷ ಆಗ್ಬೇಕು ಅನ್ನೋದು ನನ್ನ ಅಪೇಕ್ಷೆ ಅಷ್ಟೇ. ಈ ಜಿಲ್ಲೆಯ ಒಬ್ಬ ನೈಜ ಕ್ರಿಯಾಶೀಲ ಸಕ್ರಿಯ ಒಬ್ಬ ಸಾಮಾನ್ಯ ಕಾರ್ಯಕರ್ತ, ಮೊನ್ನೆ ಬಂದವರಲ್ಲ. ನಾನು ಹೇಳಿದ ಮಾತನ್ನ ನೀವು ಅರ್ಥ ಮಾಡಿಕೊಳ್ಳಿ. ನೀವು ಬುದ್ಧಿವಂತರು ಅಂತ ನಾನು ತಿಳ್ಕೊಂಡಿದ್ದೇನೆ. ನಾನು ಹೇಳುದು ಈ ಜಿಲ್ಲೆಯ ಸಾಮಾನ್ಯ ಕಾರ್ಯಕರ್ತ, ಸಕ್ರಿಯ ಕಾರ್ಯಕರ್ತ, ನೈಜ ಕಾರ್ಯಕರ್ತರೊಬ್ಬ, ಸುಮಾರು ವರ್ಷದ ಕಾಂಗ್ರೆಸ್ ಕೆಲಸ ಮಾಡ್ತಂತ ಒಬ್ಬ, ಅದು ಹೆಣ್ಣಾಗಲಿ ಗಂಡಾಗಲಿ ಒಬ್ಬರ ಅಧ್ಯಕ್ಷರಾಗಿ ಬರಬೇಕು ಅಂತ ನನ್ನ ಅಪೇಕ್ಷೆ. ಬೇರೆ ವಿಚಾರ ನೋಡಿ, ಹಿರಿಯ ಸಾಮಾನ್ಯ ಕಾರ್ಯಕರ್ತ, ನಾನು ಅಧಿಕಾರದಲ್ಲಿ ಇದ್ದವನು, ಸಾಮಾನ್ಯ ಕಾರ್ಯಕರ್ತರ ಒಬ್ಬ ಆಗ್ಬೇಕು ಅನ್ನೋ ನನ್ನ ಅಪೇಕ್ಷೆ. ನೋಡಿ, ಅದನ್ನ ಅರ್ಥ ಮಾಡಿಕೊಳ್ಳ, ನಾನು ಮತ್ತೆ ಮುಂದಕ್ಕೆ ಹೇಳುದಿಲ್ಲ. ನೋಡಿ, ಅದು ಅವರವರ ನೋಡಿ, ಕೆಲವು ಸಾರಿ ಅಭಿಮಾನ, ಪ್ರೀತಿ, ವಿಶ್ವಾಸ, ನಂಬಿಕೆ, ನಮ್ಮ ಬಗ್ಗೆ ಅಭಿಮಾನ, ನಾನು ಅವರನ್ನ ನೋವು ಮಾಡ್ಲಿಕ್ಕೆ ನಾನು ಹೋಗುದಿಲ್ಲ. ನನ್ನ ಅಪೇಕ್ಷೆ ಇಷ್ಟೇ, ನನ್ನ ಅಪೇಕ್ಷೆ ಇಷ್ಟೇ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಬ್ಬ ಕ್ರಿಯಾಶೀಲ, ಪ್ರಾಮಾಣಿಕ, ನೈಜ ಕಾರ್ಯಕರ್ತನೊಬ್ಬ, ಸಾಮಾನ್ಯ ಕಾರ್ಯಕರ್ತ, ಅದು ವಾಕ್ಯ, ಸಾಮಾನ್ಯ ಕಾರ್ಯಕರ್ತನೊಬ್ಬ ಈ ಒಂದು ಜಿಲ್ಲಾಧ್ಯಕ್ಷರಾಗಿ ಬರಬೇಕು ಅಂತ ನಿಮ್ಗೆ ಅವಕಾಶ ಕೊಟ್ರೆ ನೀವು ನೋಡಿ, ನಾನು ಹೇಳಿದ್ದೇನೆ, ನೈಜ ಸಾಮಾನ್ಯ ಕಾರ್ಯಕರ್ತನೊಬ್ಬ ಬರಬೇಕು